ಕಟ್ಪಾಡಿಯ ಪೇಟೆ ಬಿಟ್ಟು ಭಗವಾನ್ ಶ್ರೀ ಬಬ್ಬುಸ್ವಾಮಿ ಶ್ರೀ ಸ್ವಾಮಿ ಕೊರಗಜ್ಜ ಕ್ಷೇತ್ರದಲ್ಲಿ ಬಂದರ್ ಕನ್ನಡ ಚಲನಚಿತ್ರದ ಚಿತ್ರೀಕರಣಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗೀತಾಂಜಲಿ ಸುವರ್ಣ ಕ್ಲಾಪ್ ಮಾಡುವ ಮೂಲಕ ಚಾಲನೆಯನ್ನ ನೀಡಿ ಶುಭವನ್ನ ಹಾರೈಸಿದ್ರು. ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಿಯ ಮುಖ್ಯಸ್ಥ ತುಕಾರಾಮ್ ಎಸ್ಸುರ್ವ ಪೂಜೆಯನ್ನು ನಡೆಸಿದ್ದು, ಸ್ವರ್ಣೋದ್ಯಮಿ ವಿಶ್ವಕರ್ಮ ಒಕ್ಕೂಟದ ಮಾಜಿ ಅಧ್ಯಕ್ಷ ಅಲೆಬೂರು ಯೋಗೀಶಾಚಾರ್ಯ ಬ್ಯಾನರ್ ಅನಾವರಣಗೊಳಿಸಿದ್ರು. ಈ ಸಂದರ್ಭ ಗೀತಾಂಜಲಿ ಸುವರ್ಣ ಮಾತನಾಡಿ, ಚಿತ್ರ ನಿರ್ಮಾಣ ತಂಡದಲ್ಲಿ ಯುವಕರ ತಂಡವೇ ಇದ್ದು ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಿದಲ್ಲಿ ಫಲ ಖಂಡಿತ ಸಿಗುತ್ತದೆ ಎಂದರು. ಈ ಸಂದರ್ಭ ನಾಯಕ ನಟ ಪ್ರದೀಪ್ ಆಚಾರ್ಯ, ನಟಿ ನಿಖಿತಾ ಮಾಳಿ, ನಿರ್ಮಾಪಕ ರಮೇಶ್ ಎನ್ಕೆ, ನಿರ್ದೇಶಕ ಚನ್ನಬಸವಜಿ ಮತ್ತಿತರರು ಪಾಲ್ಗೊಂಡಿದ್ದರು.